ಸ್ವಂತ ಅಪರಾಧೊಡೆದು ಇಂದಿರಾ ಕ್ಯಾಂಟೀನ್ ಸುರುಮಲ್ಪನ ಕಡಿಸಿದನ್ನು ಬಿಜೆಪಿ ಅತ್ತನ ಶಾಸಕ ರಾಜೇಶ್ ನಾಯಕ್ ಒಂದಿಗೆ ಕಾರಣ ಆತ್ತೆಂದು ಬಂಟ್ವಾಳ ಕ್ಷೇತ್ರ ಬಿಜೆಪಿ ಗುರುಕಾರ ದೇವದಾಸ್ ಶೆಟ್ಟಿ ಸುದ್ದಿಕೂಟೋಡು ಪಂದ ಇಂದಿರಾ ಕ್ಯಾಂಟೀನ್ ಓದಂಟ್ ವಿಚಾರವಾದ ಕಾಂಗ್ರೆಸ್ ಪಕ್ಷ ದೂರುನೆಕ್ ಬಿಜೆಪಿ ಜವಾಬು ಕೊರತುಂಡು ಪಕ್ಷದ ಬಂಟ್ವಾಳ ಆಫೀಸ್ ಕ್ಷೇತ್ರದ ಬಿಜೆಪಿ ಗುರುಕಾರ್ಯರು ದೇವದಾಸ್ ಶೆಟ್ಟಿ ಸುದ್ದಿಕೂಟೋಡು ಪಾತಿರ್ದು ಗೂಂಡಾ ರಾಜಕೀಯ ಮಲ್ತದು ಇತ್ತವೇನು ಬಿಜೆಪಿದ ತರೇಕ್ ಬತ್ತಾಯರ ತೂಪೇರು ಸ್ವಂತ ಅಪರಾಧೊಡೆದು ಇಂದಿರಾ ಕ್ಯಾಂಟೀನ್ ಶುರು ಆಯರ ಕಡಿಸಿದಂಡು ಒಂದಕ್ಕೆ ಬಿಜೆಪಿ ಅತ್ತನ ಶಾಸಕರ ರಾಜೇಶ್ ನಾಯಕ್ ಕಾರಣಾತ್ ಇಂದಿರಾ ಕ್ಯಾಂಟೀನ್ಗೆ ಪುರಸಭೆ ನಿಘಂಟ ಐಬೊಕ್ಕ ಗುರ್ತು ಮಲ್ತನ ಜಾಗೆ ಇತ್ತೆಲಾ ಉಳೆ ಉಂಡು ಬದಲಾದ ರಾಷ್ಟ್ರೀಯ ರಾಜಮಾರ್ಗದ ಜಾಗೆಡು ಅಕ್ರಮವಾದ ಮಲ್ತದಿರೆಂದು ದೂರಿಯರು ಜಿಲ್ಲಾ ಬಿಜೆಪಿ ಮಾಹಿತಿದಾರರು ಹರಿಕೃಷ್ಣ ಬಂಟ್ವಾಳ ಪಾತಿರ್ದು ಉಸ್ತುವಾರಿ ಮಂತ್ರಿಯರನ್ನ ಎದುರು ಕಾನೂನಿಗೂ ವಿರೋಧ ನಡವಳಿಕೆ ನಡತನ ಬಗೆಟ್ಟು ಸರಿಯಾಯಿನ ತನಿಖೆ ಆವಡು ಕಾಂಗ್ರೆಸ್ ಬಂಟ್ವಾಳ ಮತದಾರರಿಗೆ ಮಲ್ತಿನ ಅಪಮಾನ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಗೂಂಡಾಗಿರಿಡಿದ ರೌಡಿ ಶೀಟರ್ಗೆ ಜಿಲ್ಲಾ ಪಂಚಾಯತ್ ಸದಸ್ಯರು ಗೂಂಡಾಗಿರಿಡಿದ ರೌಡಿ ಶೀಟರ್ ಎಂದು ಸಾಬೀತು ಮಲ್ತಿದ್ರು ಪೊಲೀಸರು ತಪ್ಪು ಮಲ್ತನಗಳನ್ನು ಬಂಧನ ಮಲ್ತದು ಕಾನೂನು ಕ್ರಮದ ನೋಡು ಬಿಜೆಪಿ ಬಂಟ್ವಾಳ ನಗರ ಸ್ಟೇಷನ್ಗೆ ದೂರು ಕೊಡ್ತು ಒಂದು ಪಂಡ್ಯರು ಇವತ್ತು ರಮಾನಾಥರಿಗೆ ಅವಮಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಬದಲು ರಮಾನಾಥರಯ್ಯ ಬಲಕೈ ಬಂಟ ಚಂದ್ರಪ್ರಕಾಶ್ ಶೆಟ್ಟಿಯೇ ರಮಾನಾಥರಿಗೆ ಅವಮಾನ ಮಾಡಿದ್ದು ವಿಡಿಯೋವನ್ನು ಗಮನಿಸಿದಾಗ ಗೊತ್ತಾಗುತ್ತೆ ರಮಾನಾಥರಯ್ಯ ಮಾತಾಡಬೇಕು ಮಾಡೋದು ಅಂತ ಹೇಳಿದಾಗಲೂ ಚಂದ್ರಪ್ರಕಾಶ್ ಶೆಟ್ಟಿ ಬೊಬ್ಬೆ ಹೊಡೆಯುವುದನ್ನು ನಿಲ್ಲಿಸಲಿಲ್ಲ ರಾಜೇಶ್ ನಾಯಕರಿಗೆ ಟೀಕೆ ಮಾಡೋದನ್ನು ನಿಲ್ಲಿಸಲಿಲ್ಲ ಇದರಿಂದ ಕಾಣ್ತದೆ ಇದು ಯಾನು ಹಾಕ ಲೆಕ್ಕ ಮಲ್ಪ ಈ ಬೀತ ಲೆಕ್ಕ ಮಲ್ಪ ಆ ರೀತಿಯ ಒಂದು ಆಕ್ಟಿಂಗ್ ಅಲ್ಲಿ ನಾನು ನೋಡಿದೆ ನಾಟಕ ನೋಡಿದೆ ಮುಂದಿನ ದಿನದಲ್ಲಿ ನಿಮಗೆ ಅವಮಾನ ಆಗಬಾರದು ಅಂತಿದ್ರೆ ನೀವು ರೌಡಿ ಶೀಟರ್ ಆಗಿರತಕ್ಕಂತಹ ಚಂದ್ರಪ್ರಕಾಶ್ ಶೆಟ್ಟಿಯನ್ನ ಬದಿಗೆ ತಂದಿದ್ರೆ ಒಳ್ಳೆಯದು ನಿಮಗೆ ನೀವು ನಮ್ಮ ಮೇಲೆ ಹಾಕೋದು ಅಗತ್ಯ ಇಲ್ಲ ನಮ್ಮಿಂದ ನಿಮಗೆ ಯಾವುದೇ ಉಪದ್ರ ಇಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ರಮಾನಾಥರಿಗೆ ಯಾವ ತೊಂದರೆನೂ ಇಲ್ಲ ತೊಂದರೆ ಆಗೋದಿದ್ರೆ ಚಂದ್ರಪ್ರಕಾಶ್ ಶೆಟ್ಟಿಯಿಂದಲೇ ನಿಮಗೆ ತೊಂದರೆ ಆಗೋದು